ಮಂಗಳೂರಿನ ಸಿಂಡಿಕೇಟ್ ಬ್ಯಾಂಕ್ನ ಪ್ರಧಾನ ಕಚೇರಿಯ ವತಿಯಿಂದ ಔಟ್ರೀಚ್ ಪ್ರೋಗ್ರಾಂ ಎಂಬ ವಿಶೇಷ ಉಪನ್ಯಾಸ ಕಾರ್ಯಕ್ರಮವು ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ಸಿಂಡಿಕೇಟ್ ಬ್ಯಾಂಕ್ನ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಚೀಫ್ ಫೈರ್ ಆಫೀಸರ್ ಟಿಎನ್ ಶಿವಶಂಕರ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ಯಾವುದೇ ಒಂದು ಕಟ್ಟಡದ ನಿರ್ಮಾಣವಾದರೆ ಅಗತ್ಯವಾಗಿ ಫೈರ್ ಸೇಫ್ಟಿ ವ್ಯವಸ್ಥೆಗಳನ್ನು ಕಡ್ಡಾಯವಾಗಿ ಮಾಡಬೇಕು ಎಂದು ಹೇಳಿದರು. ಬಳಿಕ ಅವರು ಫೈರ್ ಸೇಫ್ಟಿಯ ಬಗ್ಗೆ ಮಾಹಿತಿಯನ್ನ ನೀಡಿದರು. There are 350 high-rise buildings without fire NOC in Mangalore. There are more than 350 high-rise buildings. Okay, what are the prevention protection required in the high-rise building? So I am going to presentation in 10 minutes. In 2005, Urban Development Department Karnataka issued a letter to the concerned Nagarasabha Purasabha Corporation to insist take fire NOC from the department. Avagale ಒಂದು notice ಕೊಟ್ಟಿದ್ದಾರೆ 2005 ಅಲ್ಲಿ. I have the record document. Because before that I served as a district fire officer in Udupi 1998 to 2005. ಅವಾಗ ನಾನೇ ನೋಟಿಸ್ ಎಲ್ಲ ನಗರಸಭೆಗೆ ಕೊಟ್ಟಿದ್ದೀನಿ ನಾನು. What is high-rise building? Any building constructing more than 15 meters from ground level to the terrace level is called high-rise building. 15 meter ಇಂದ ಮೇಲೆ ಇದ್ರೆ ಇದು high-rise building ಅಂತ ಹೇಳ್ತೀವಿ. And it is a mandatory take NOC from the fire service entire Karnataka. ಬಳಿಕ ಮಂಗಳೂರು ಸಿಟಿ ಕಾರ್ಪೊರೇಷನ್ನ ಎನ್ವೈರನ್ಮೆಂಟಲ್ ಇಂಜಿನಿಯರ್ ಮಧು ಎಸ್ಎಂ ಮಾತನಾಡಿ, ಈಗಾಗಲೇ ಮಂಗಳೂರು ನಗರದಲ್ಲಿ ಕಸ ವಿಲೇವಾರಿ ಸಮಸ್ಯೆ ಅತಿಯಾಗಿದ್ದು, ತಮ್ಮ ಮನೆಗಳಲ್ಲಿ ಉತ್ಪಾದನೆಯಾಗುವ ಹಸಿ ಕಸಗಳನ್ನು ಮನೆಯಲ್ಲೇ ಗೊಬ್ಬರವಾಗಿ ಪರಿವರ್ತಿಸಿ ಉಪಯೋಗಿಸಿ ಅಂತ ಹೇಳಿದರು. ಮನೆಗೆ ಹೋಗಿ ಕಸ ತರುವುದು ಸುಲಭದ ಕೆಲಸ ಅಲ್ಲ. ಯಾಕೆಂದ್ರೆ ಪ್ರತಿದಿನ ಕಸ ಉತ್ಪಾದನೆ ಮಾಡ್ತಾರೆ. ಪ್ರತಿಯೊಬ್ಬರು ಉತ್ಪಾದನೆ ಮಾಡ್ತೀವಲ್ಲ, ಎಷ್ಟು ಉತ್ಪಾದನೆ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಅಂದಾಜಾಗಿ ನಾವು ಹೇಳೋದಾದ್ರೆ ಪ್ರತಿ ಮನೆಯಿಂದ 1 to 1.5 kgs ಅಷ್ಟು ದಿನನಿತ್ಯ ಕಸ ಉತ್ಪಾದನೆ ಮಾಡ್ತೇವೆ. ನಾವು ಮಂಗಳೂರಿನ ಕಂಡೀಷನ್ ಅನ್ನ ಹೇಳೋದಾದ್ರೆ ಇಟ್ ಹಸ್ ಕಮ್ ಅಪ್ ಟು ಅರೌಂಡ್ 600 grams per person. ಅಂದ್ರೆ 600 ಗ್ರಾಮ್ ಪ್ರತಿ ಪರ್ಸನ್ ಜನರೇಟ್ ಮಾಡ್ತಾ ಇದ್ದಾನೆ. ಅಂದ್ರೆ ಕಂಪೇರ್ಡ್ ಟು ಅದರ್ ಸಿಟೀಸ್, ನಾವು ಬೆಂಗಳೂರು ಅಥವಾ ಮೈಸೂರು ಅಥವಾ ಬೇರೆ ಸಿಟಿಗಳಿಗೆ ಹೋಲಿಸೋದಾದ್ರೆ ಅಲ್ಲೆಲ್ಲ ಬರೀ 250 to 350 ಗ್ರಾಮ್ ಮಾತ್ರ ಪ್ರೊಡ್ಯೂಸ್ ಆಗ್ತಾ ಇದೆ. ಮಂಗಳೂರಲ್ಲಿ 600 ಗ್ರಾಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಬಿಕಾಸ್ ನಮಗೆ ಅಲ್ಲಿ ಕ್ವಾಂಟಿಟಿಯನ್ನು ಅಸೆಸ್ ಮಾಡ್ತೀವಿ, ಪಾಪ್ಯುಲೇಷನ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ 600 ಗ್ರಾಮ್ ಅನ್ನ ಜನರೇಟ್ ಮಾಡ್ತಾ ಇದ್ದಾರೆ. ಈ 600 ಗ್ರಾಮ್ ಏನಾಗ್ತಿದೆ ಅಂತ ಹೇಳಿ ನಾವು ನೋಡೋದಾದ್ರೆ, ಇಲ್ಲಿ ನಮ್ಮ ಪಚ್ಚನಾಡಿ ಸೈಟ್ ಇದೆ, ಒಂದೇ ಒಂದು ಸೈಟ್ ಇರುವಂತದ್ದು, ಎಲ್ಲ ಕೊಂಡೋಗಿ ಅಲ್ಲಿ ಹಾಕ್ತಾ ಇದ್ದಾರೆ. ಸಿಂಡಿಕೇಟ್ ಬ್ಯಾಂಕ್ನ ಪ್ರಧಾನ ಕಚೇರಿಯ ಜನರಲ್ ಮ್ಯಾನೇಜರ್ ಭಾಸ್ಕರ್ ಹಂದಿ ಅವರು ಮಾತನಾಡಿ, ಸಿಂಡಿಕೇಟ್ ಬ್ಯಾಂಕ್ನ ಹೊಸ ಲೋನ್ಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಇಡೀ ದೇಶದಲ್ಲೇ ಕಂಡರಿಯದಂತಹ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಂದ್ರೆ ನಾವು CBS ಅಂತ ಏನು ಹೇಳ್ತೀವಿ, ಎನಿ ಟೈಮ್ ಎನಿ ಹೌ ಬ್ಯಾಂಕಿಂಗ್, ಎನಿವೇರ್ ಬ್ಯಾಂಕಿಂಗ್, ಪ್ರಪ್ರಥಮವಾಗಿ ಸಿಂಡಿಕೇಟ್ ಬ್ಯಾಂಕ್ ಸನ್ 2000ರಲ್ಲಿ ಪ್ರಾರಂಭ ಮಾಡಿದ್ದು. ಬೇರೆ ಯಾವ ಬ್ಯಾಂಕ್ಗಳು ಮಾಡಿಲ್ಲ. ತದನಂತರ ಸಾಕಷ್ಟು ಬ್ಯಾಂಕ್ಗಳು ಮಾಡಿ ಇವತ್ತು ಹೆಚ್ಚು ಕಡಿಮೆ ಎಲ್ಲ ಬ್ಯಾಂಕ್ಗಳು ಮಾಡಿದ್ದಾರೆ. ಅದೇ ರೀತಿಯಲ್ಲಿ 2000ನೇ ಇಸ್ವಿನಲ್ಲಿ ಈ ವೈಯಕ್ತಿಕ ಸಾಲಗಳಾಗಲಿ ಅಥವಾ ಗೃಹ ಸಾಲಗಳನ್ನಾಗಲಿ ಸಿಂಡಿಕೇಟ್ ಬ್ಯಾಂಕ್ ಪ್ರಪ್ರಥಮವಾಗಿ ಸನ್ 2000ರಲ್ಲಿ ಪ್ರಾರಂಭ ಮಾಡಿದ್ರು. ಅದಕ್ಕೆ ಮುಂಚೆ ಗೃಹ ಸಾಲವನ್ನು ಕೊಡುವಂತಹ ಒಂದು ಪರಿಕಲ್ಪನೆ ಕೂಡ ಸಾಲ ತಗೊಳ್ಳೋರಿಗಾಗಲಿ ಅಥವಾ ಸಾಲ ಕೊಡುವವರಿಗಾಗಲಿ ಆ ಪರಿಕಲ್ಪನೆ ಇದ್ದದಿಲ್ಲ. ಈ ಸಂದರ್ಭ ಕದ್ರಿ ಶಾಖೆಯ ಚೀಫ್ ಮ್ಯಾನೇಜರ್ ರಂಜನ್ ಕೇಳ್ಕರ್, ಸಿಂಡಿಕೇಟ್ ಬ್ಯಾಂಕ್ನ ಡೈಸಿ ಎಂ ಡಿಸೋಜಾ, ರಾಘವೇಂದ್ರ ವೈಕೆ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, V4 ನ್ಯೂಸ್ 24/7 ಮಂಗಳೂರು.